ಗ್ರೌಂಡ್ ವೆಲ್ಕಮ್ ಮತ್ತೆ ನಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರಿಸಿಸುವ ನಮ್ಮ ಜೋರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾರ್ವತಿ ಮ್ಯಾಮ್ ಸಾಗಲಾಗಿರುವಂತಹ ಹೀರೆಕಾಯಿಯ ದೋಸೆ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಬೀಟ್ರೂಟಿನ ಚಟ್ನಿ ತೆರೆದರು. ಯಾವ ರೀತಿ ಅಂತ ಎಸ್ ಮ್ಯಾಮ್, ಇವಾಗ ಬೀಟ್ರೂಟ್ ಚಟ್ನಿ ಅಲ್ಲ ಅಂದರೆ ಈಗ ಬೀಟ್ರೂಟ್ ಪಲ್ಯ ಸಾಂಬಾರೆಲ್ಲ ತಿಂದಿರಿ, ಬೀಟ್ರೂಟ್ ಚಟ್ನಿ ಮತ್ತು ಬೀಟ್ರೂಟಿಂದ ಜ್ಯೂಸ್ ಕೂಡ ಮಾಡ್ತಾರೆ. ಹೌದು, ಬೀಟ್ರೂಟ್ ಜ್ಯೂಸ್ ಮಾಡ್ತಾರೆ. ಬಟ್ ನೀವೇ ಚಟ್ನಿಯೇ ಮಾಡಿದ್ರಲ್ಲ, ಬೀಟ್ರೂಟ್ ಅನ್ನ ಚಟ್ನಿ ಮಾಡಿ ಹೀರೆಕಾಯಿ ದೋಸೆಗೆ ಕಾಂಬಿನೇಷನ್ ಚಟ್ನಿ. ಹೀರೆಕಾಯಿ ದೋಸೆ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಚಟ್ನಿ ಅಂತ ಬಂದಾಗ ಬೀಟ್ರೂಟ್ ಸ್ವೀಟ್ ಅಲ್ಲ, ಸ್ವಲ್ಪ ಸ್ವೀಟ್ ಉಂಟು, ಖಾರ, ಹುಳಿ ಎಲ್ಲ. ಬೀಟ್ರೂಟ್ ಸ್ವೀಟ್ ಇರುತ್ತೆ, ಸ್ವೀಟ್ ಬರುತ್ತಾ ಹೇಗೆ ಚಟ್ನಿ? ಇಲ್ಲ, ಅಷ್ಟು ಸ್ವೀಟ್ ಬರೋದಿಲ್ಲ, ಖಾರ ಎಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡುವಾಗಾದ್ರೆ ಈಗ ಒಂದು ಬಾಣಲೆ ಕೊಟ್ಟು ಬಾಣಲೆ. ಓಕೆ, ಅಂದರೆ ಇದು ಒಲೆ ಉರಿಸ್ಕೊಳ್ಬೇಕಾ? ಸ್ವಲ್ಪ ನೀರು ಹಾಕಬೇಕು. ಓಕೆ, ನಿಮ್ಮ ಮನೆಯಲ್ಲೆಲ್ಲ ನೀವೇ ಒಲೆ ಉರಿಸೋದು? ನಾವೇ. ಓಕೆ, ಅಂದರೆ ಈಗ ಬೀಟ್ರೂಟನ್ನು ಬೇಯಿಸ್ಕೊಂಡ? ಹೌದು, ಬಾಯ್ಲ್ ಮಾಡಬೇಕು. ಓಕೆ ಓಕೆ ಓಕೆ, ಇನ್ನು ಸ್ವಲ್ಪ ಸಾಕು. ಈಗ ಬೀಟ್ರೂಟ್ ಹಾಕ್ತೀನಿ. ಇದನ್ನು ಒಂದು ಬೀಟ್ರೂಟ್ ತಗೊಂಡಿದ್ದೀರಾ ಅಂತಲ್ಲ ನೀವು? ಹೌದು. ಓಕೆ, ಇದು ಯಾಕೆ ಮ್ಯಾಮ್ ಇದನ್ನು ನೀವು ಹಾಗೆ ಡ್ರೈ ಆಗಿ ಮಾಡ್ಬೋದಲ್ಲ? ಚಟ್ನಿ ಡ್ರೈ ಆಗಿ ಮಾಡ್ಬೋದು. ನಾನು ಒಂಥರ ಹೀಗೆ ಬಾಯ್ಲ್ ಮಾಡಿಬಿಟ್ಟು ಮಾಡ್ತೀನಿ, ಅಂದರೆ ಟೇಸ್ಟ್ ಇರುತ್ತೆ. ಟೇಸ್ಟ್ ಇರುತ್ತೆ ಅಂತ ಬೇಯಿಸ್ತೀಯಾ? ಆಯಿಲಲ್ಲಿ ಫ್ರೈ ಮಾಡಿ ಮಾಡ್ಬೋದು. ಫ್ರೈ ಮಾಡಿ ಕೂಡ ಮಾಡ್ಬೋದಲ್ಲ, ಅದು ಚೆನ್ನಾಗಿ ಇನ್ನೂ ಟೇಸ್ಟ್ ಬರ್ಬೋದು ಅಂತಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದೆ ಎಲ್ಲ ಒಟ್ಟಿಗೆ ಹಾಕ್ತಿದ್ರಾ? ಬೆಳ್ಳುಳ್ಳಿ, ಶುಂಠಿ. ಓಕೆ, ಆಮೇಲೆ ಪೀಸ್ ಈರುಳ್ಳಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಸ್ವಲ್ಪ ಕಾಯಿ ಮೆಣಸು. ಖಾರಕ್ಕೆ ಕಾಯಿ ಮೆಣಸು, ಚಿಕ್ಕ ಮೆಣಸು ಉಂಟು. ನೀವು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ರಾ ಅಂತ? ಖಾರ ಜಾಸ್ತಿ ಬೇಕಾ ಇದಕ್ಕೆ? ಖಾರ ಇದ್ದಷ್ಟು ಒಳ್ಳೆಯದಾ? ಸ್ಪೈಸಿ ಇದ್ರೆ ಚೆನ್ನಾಗಿರುತ್ತೆ. ನೀವು ಖಾರ ಜಾಸ್ತಿ ಅಂತ ಗೊತ್ತಿಲ್ಲ, ನಮಗೆ ಸ್ಪೈಸಿ ಬೇಕು. ಸ್ಪೈಸಿ, ಹೌದು, ಖಾರ ಇದ್ದರೆ ಚೆನ್ನಾಗಿರೋದಲ್ಲ. ಓಕೆ, ಸ್ವಲ್ಪ ಬಾಯ್ಲ್ ಹಾಕಿ. ಓಕೆ, ಸ್ವಲ್ಪ ಇದು ಮುಚ್ಚಿ. ಇದು ಮೆಚ್ಚಬೇಕಲ್ಲ. ಓಕೆ, ಇದೊಂದು ಸ್ವಲ್ಪ ಹೊತ್ತು ಬೇಯಬೇಕಲ್ಲ? 5 ಮಿನಿಟ್ ಬಾಯ್ಲ್ ಆಗಬೇಕು. 5 ಮಿನಿಟ್ ಬಾಯ್ಲ್. ಎಸ್ ಮ್ಯಾಮ್, ನೀವು ಏನು ಮಾಡ್ತಿದ್ದೀರಾ? ನಾನು ಫಸ್ಟು ಸಾರಥ್ಯದಲ್ಲಿದ್ದೆ, ಸ್ಕೂಲಲ್ಲಿದ್ದೆ. ಆಸ್ಟ್ರೇಲಿಯಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದ್ದೆ. ಹೌದಾ? ಅಲ್ಲಿಂದ ಮತ್ತೆ ಮಕ್ಕಳದ್ದು ಎಜುಕೇಶನ್ ಎಲ್ಲ ಆಯಿತು. ಈಗ ಇಲ್ಲೇ ಇದ್ದೀನಿ. ಈಗ ಊರಿಗೆ ಬಂದಿದ್ದೀರಾ? ಫ್ಯಾನ್ಸಿ ಓಪನ್ ಮಾಡಿದ್ದೀನಿ ಕಾನಾದಲ್ಲಿ. ಏನು ನೀವು ಅಲ್ಲೆಲ್ಲ ಟೀಚಿಂಗ್ ಮಾಡ್ತಾ ಇರುವಾಗ? ಇಲ್ಲ, ನಮ್ಮ ಫ್ರೆಂಡು, ನಾವು ಈಗ ಮಾಯಾ ಮೇಡಮ್ ಬಂದರೆ ಅವ್ರನ್ನ ಕರ್ಕೊಂಡು ಹೋಗಿದ್ದು. ನನ್ನ ಫ್ರೆಂಡ್ ಅವರು. ಓಕೆ, ಅಲ್ಲೆಲ್ಲ ಹೇಗೆ ಈಗ ಫುಲ್ ಇಂಗ್ಲೀಷಲ್ಲೇ ಇಂಗ್ಲೀಷೇ ಮಾತಾಡಬೇಕು. ಪರವಾಗಿಲ್ಲ, ಅಲ್ಲಿ ಇದು ಇಂಗ್ಲೀಷ್ ನಮ್ಗೊಂಥರ ಖುಷಿ ಆಗುತ್ತೆ. ಹೌದು, ಚೆನ್ನಾಗಿರುತ್ತೆ, ಸೂಪರ್ ಆಗಿದೆ. ಓಕೆ, ಅಲ್ಲಿಂದ ಬಂದು ಈ ಕಡೆ ಈಗ ಫ್ಯಾನ್ಸಿ ಓಪನ್ ಮಾಡಿದ್ದೀನಿ. ನಮ್ಮ ಮಗಳು ಮೆಡಿಕಲ್ ಅಲ್ಲಿ ಇದ್ದಾಳೆ. ಓಕೆ, ಹಾಗಾಗಿ ನೀವು ಏನು ಫುಲ್ ಬ್ಯುಸಿಯೇ ಇರುತ್ತೆ. ಮತ್ತೆ ಹೇಗೆ ಈಗ ಅಡಿಗೆ ಎಲ್ಲ ಹೀಗೆ ಫ್ರೀ ಟೈಮಲ್ಲೆಲ್ಲ ಈ ಥರ ಅಡುಗೆ ಮಾಡ್ಕೊಳ್ಳೋದು? ನಾನಂದರೆ ಮಾರ್ನಿಂಗ್ 5 o'clock ಎದ್ದು ಆಲ್ರೆಡಿ ಬ್ರೇಕ್ಫಾಸ್ಟ್, ಲಂಚ್ ಆಲ್ರೆಡಿ ಮುಗಿಸಿ 8:30ಗೆಲ್ಲ ಹೋಗಿರ್ತೀವಿ ಶಾಪ್ಗೆ. ಓಕೆ, ಎಷ್ಟು ಜನ ಇದ್ರು ಮನೆಯಲ್ಲೆಲ್ಲ? ಮನೆಯಲ್ಲಿ ನಾವು 3 ಜನ. 2 ಮಕ್ಕಳು. 2 ಮಕ್ಕಳು. ಹೆಣ್ಮಕ್ಳು. ಏನು ಮಾಡ್ತಾರೆ ಇನ್ನೊಬ್ರು? ಅವರು ಒಬ್ಳು BCA ಮಾಡಿದ್ದಾಳೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಒಬ್ಳು ಡಿಪ್ಲೊಮಾ ಮಾಡಿದ್ದಾಳೆ, ಅಂದರೆ ಅವಳು ಮೆಡಿಕಲ್ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ. ಹಾಗಾಗಿ ನೀವು ನೋಡಿ ಹಾಗೆ ಆಗಿರ್ಬೇಕು ಅಂತ, ನೀವು ಮೆಡಿಕಲ್ ಅಂತ ಬಂದಾಗ ಈ ಥರದ್ದೆಲ್ಲ ಆರೋಗ್ಯಕರ ಫುಡ್ ಎಲ್ಲ ಮಾಡುವ ಅಂತ ಪ್ಲಾನಿಂಗ್ ಬಂದು. ನಾವು ಫಸ್ಟ್ ಟೈಮ್ ಬರೋದು ನಮ್ಮ ಡೇಗೆ. ಅಡಿಗೆ ಮಾಡ್ಬೇಕಂದ್ರೆ ನನಗೆ ತುಂಬಾನೇ ಇಷ್ಟ. ಏನು ವೆರೈಟಿ ಆದ್ರೂ ಮಾಡ್ತೀನಿ ನಾನು. ಹೌದು, ಈಗ ಅಡಿಗೆ ಮಾಡೋರಿಗೆ ಅದೇ ಅಲ್ವಾ, ಅದನ್ನ ಯಾರ್ಯಾರು ಹೇಳಿಕೊಟ್ರೆ ಅಥವಾ ತಿನ್ನೋರು ಸ್ವಲ್ಪ ಹೊಗಳಿದ್ರೆಲ್ಲ ತುಂಬಾ ಖುಷಿ ಆಗ್ತದೆ. ನಾನು ಮಾಡ್ತೀನಿ, ಎಷ್ಟು ಬೇಕು ಯಾವ ತರ ವೆರೈಟಿ ಮಾಡ್ತೀನಿ. ಮಾತ್ರ ನನಗೆ ತುಂಬಾ ಇಷ್ಟ, ಮಾಡೋದಂದ್ರೆ ತುಂಬಾ ಇಷ್ಟ. ತಿನ್ನೋದು ಕಡಿಮೆ, ತಿನ್ನೋದು ನಾನು ಹಿಂದೆ ಅಡಿಗೆ ಮಾಡ್ಕೊಡ್ತೀನಿ. ಓಕೆ, ಹಾಗಾಗಿ ಅದೊಂದು ನೋಡಿ, ಚೆನ್ನಾಗಿ ಮಾಡಿಕೊಡೋದು ಅದು ಕೂಡ ಖುಷಿ. ನಾನ್ ವೆಜ್ ಅಲ್ಲಿ ಅಷ್ಟೇ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಡ್ರೈ ಚಿಕನ್, ಮತ್ತೆ ಇದು ಫಿಶ್, ಇದೆಲ್ಲ ಈ ಕಡೆ ಎಲ್ಲ ಜಾಸ್ತಿ ಫ್ರಾಗ್ ಅಲ್ಲಿ ಎತ್ತಿ, ಅದು ಗೀ ರೋಸ್ಟ್ ಅದೆಲ್ಲ ಮಾಡ್ತೀನಿ. ನೀವು ಹಾಗೆಲ್ಲ ಹೇಳಿದ್ರೆ ನಮ್ಗೆ ಇನ್ನೂ ಆಸೆ ಜಾಸ್ತಿ ಆಗ್ತದೆ. ಮಾಡೋಣ, ಅದೇ ಬಂದ್ಬಿಟ್ಟು ಚಿಕನ್ ಡ್ರೈ ಸುಕ್ಕ, ಗೀ ರೋಸ್ಟ್ ಎಲ್ಲ ಮಾಡೋಣ. ಮಂಗಳೂರು ಸೈಡ್ ಎಲ್ಲ ಸುಕನ್ಯಾ ಮೇಡಮ್ ನಮ್ಗೆ ವೆಲ್ಕಮ್ ಮಾಡ್ಬೇಕಲ್ಲ. ವೆಲ್ಕಮ್ ಮಾಡಿದಾಗ ನಮ್ಮ ಸುರುಚಿ ಅಡುಗೆ ಮನೆ ಉಂಟಲ್ಲ, ಡೈಲಿ ವೆಲ್ಕಮ್ ಇರುತ್ತೆ. ನೀವು ಅಡುಗೆ ಬಂದು ಮಾಡೋದೇ ಇರೋದು. ಓಕೆ, ನೋಡೋಣ. ಸಾಕು ಇದು? ಸಾಕು ಸಾಗುತ್ತಾ? ನೋಡಿ, ನೀರು ಹಾಗೆ ಉಂಟು, ಅದಿರ್ಲಿ ಪರವಾಗಿಲ್ಲ. ಮತ್ತೆ ನಾವು ಮಿಕ್ಸಿಯಲ್ಲಿ ಹಾಕುವಾಗ ತಿರ್ಗಿ ಅದು ನೀರು ಬೇಕಲ್ಲ, ಅದಕ್ಕೆ ಸ್ವಲ್ಪ ಇದು ಆರೋಗ್ಬೇಕಲ್ಲ, ಆಮೇಲೆ ಮಿಕ್ಸಿಗೆ ಹಾಕೋದು. ಓಕೆ, ನೀವು ನಾನ್ ವೆಜ್ ಅಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರು. ಈಗ ನಾರ್ಮಲ್ ಆಗಿ ಈಗ ಫುಡ್ ಮಾಡೋರೆಲ್ಲ ಅವರಿಗೆಲ್ಲ ಹಾಬೀಸ್ ಇರುತ್ತೆ ನೋಡಿ, ಹಾಡೋದು, ಡ್ಯಾನ್ಸ್ ಮಾಡೋದು, ಈ ಥರದೆಲ್ಲ. ನಮ್ಮ ಮಕ್ಕಳು ಆಲ್ರೆಡಿ ಇದ್ದಾರೆ ಡ್ಯಾನ್ಸ್ ಅಲ್ಲಿ. ಡ್ಯಾನ್ಸ್ ಮಾಡ್ತಿದ್ರು, ನೋಡಿರ್ಬೋದು. ಪರಮಾತ್ಮ ಪಂಜುರ್ಲಿ ನಾಟಕ ನೋಡಿದ್ದೀರಾ? ಅದರಲ್ಲಿ ನಮ್ಮ ಮಕ್ಕಳು ಇಬ್ರು ಇದ್ದಾರೆ. ಹೌದಾ? ಹೌದು, ಫಸ್ಟ್ ಎಂಟ್ರೆನ್ಸ್ ಬರೋದೇ ನಮ್ಮ ಮಗಳು ಲಕ್ಷ್ಮಿ.
ಪರಮಾತ್ಮ ಪಂಜುರ್ಲಿ ನಾಟಕದಲ್ಲಿ ಇವಾಗಲೂ ಶೋ ನಡೀತಾ ಈಗಲೂ ನಿನ್ನೆ ಕೃಷ್ಣಾಪುರದಲ್ಲಿ ಇತ್ತು. ಕೃಷ್ಣಾಪುರದಲ್ಲಿ ಇತ್ತು. ಓಕೆ, ಹಾಗಾದರೆ ನಿಮ್ಮ ಆಶ್ರಯ ಕೊಲಲ್ಲಿ ಇತ್ತು. ನೋಡಿ ನಿಮ್ಮ ಫ್ಯಾಮಿಲಿಯಲ್ಲೇ ನೋಡಿ ಕಲಾ ಸೇವೆ ಮಾಡ್ತಾ ಇದ್ದಾರೆ, ಯಕ್ಷಗಾನ ಆಟನೂ ಮಾಡ್ತಾಳೆ. ಓ, ಹಾಗಾದರೆ ನೀವು ಫುಲ್ಲು ಈಗ ಮಂಗಳೂರು ಸ್ಟೈಲಲ್ಲಿ ಎಲ್ಲ ಪರಿಣಿತರು. ನೀವು ಅಡಿಗೆಯಲ್ಲಿ ಇದ್ದೀರಾ, ಅವರು ಕಲ್ಚರಲ್ಲಿ ಇದ್ದಾರೆ ನೋಡಿ. ಓಕೆ, ಆಲ್ಮೋಸ್ಟ್ ಈಗ ಆರಿದೆ ಅಂತ ಕಾಣ್ತಲ್ಲ. ಜಾರ್ ಇದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರ್ ಬೇಕಲ್ಲ, ಚಿಕ್ಕ ಜಾರ್ ಸಾಕಲ್ಲ? ಸಾಕು ಸಾಕು. ಓಕೆ, ಈಗ ಇದಕ್ಕೆ ಆ್ಯಡ್ ಮಾಡೋಣ ಸ್ವಲ್ಪ. ನಿಮಿಷ. ಖಾರ ಇರಲಿ ಅಲ್ಲ? ಹಾಂ, ಖಾರ ಇರಲಿ. ನೀವು ಖಾರನೇ ಬೇಕು ಅಂತ ಹೇಳಿದ್ಮೇಲೆ ನಾವು ಖಾರವೇ ಟೇಸ್ಟ್ ನೋಡಬೇಕು ನೋಡಿ. ಈಗ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡೋಣ. ಓಕೆ, ಹಾಂ, ತೆಂಗಿನಕಾಯಿ ಹಾಕ್ತಿದ್ದೀರಲ್ಲ? ಹಾಂ. ಈ ಕಲರ್ ಅಂತೂ ಫುಲ್ ಕೆಂಪಾಗಿ ಬರುತ್ತೆ ಅಲ್ಲ ಚಟ್ನಿದು. ನೀರು ಬೇಕಿದ್ರೆ ಇದನ್ನೇ ಆ್ಯಡ್ ಮಾಡ್ಕೊಡ್ಬೋದಲ್ಲ? ಈಗ ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಹಾಂ, ಹುಣಸೆ ಹುಳಿ. ಹುಳಿಗೆ ನಾವು ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀರಾ? ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಹಾಂ, ಬೇವಾಗ ಹಾಕಿದ್ದೀನಿ. ಸ್ವಲ್ಪ ಹಾಕೋಣ. ಓಕೆ, ಸ್ವಲ್ಪ ನೀರು ಹಾಕೋಣ. ಹಾಂ, ಇದೇ ನೀರು ಹಾಕೋತೀರಾ? ಸ್ವಲ್ಪ. ಓಕೆ, ಇದಕ್ಕೆ ಮಿಕ್ಸ್ ಮಾಡಿ. ನೀರೇನು ಎಕ್ಸ್ಟ್ರಾ ಹಾಕಬೇಕು? ಬೇಡ ಬೇಡ, ಏನು ಬೇಡ. ಓಕೆ, ಓಕೆ, ಎಸ್. ನೋಡಿ, ಕೆಂಪಾದ ಚಟ್ನಿ ಅಂತೂ ರೆಡಿಯಾಗಿದೆ. ಸ್ವಲ್ಪ ಬಿಸಿ ಬಿಸಿ ಉಂಟಲ್ಲ, ನಾವು ಬಿಸಿ ಏನು ಬಿಸಿ ಮಾಡಿಕೊಂಡಿದ್ದಾವೆ. ಓಕೆ, ಆ್ಯಡ್ ಮಾಡ್ತೀನಿ ಇದಕ್ಕೆ. ಓಕೆ, ಈಗ ಸರ್ವ್ ಮಾಡುವ ಟೈಮಲ್ಲ, ನೀವು ಡೈರೆಕ್ಟ್ ಜಾರಿಂದಲೇ ಸರ್ವ್ ಮಾಡ್ತಿದ್ದೀರಲ್ಲ? ಸ್ವಲ್ಪ ಹಾರೋಗಬೇಕು. ಹಾಂ, ಪರವಾಗಿಲ್ಲ, ಏನಾಗಲ್ಲ. ಓಕೆ, ಎಸ್. ಬೀಟ್ರೂಟ್ ಚಟ್ನಿ ಹಾಂ, ರೆಡಿಯಾಗಿದೆಯಲ್ಲ? ಖಾರ, ಹಾಂ, ಪುಡಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ ನೋಡಿ. ತೆಂಗಿನಕಾಯಿ ಕೂಡ ಹಾಕಿದ್ದೀರಾ? ತೆಂಗಿನಕಾಯಿ ಹಾಕ್ತೀವಿ, ಶುಂಠಿ, ಬೆಳ್ಳುಳ್ಳಿ. ಹೌದು, ಆರೋಗ್ಯಕರವಾಗಿರುತ್ತೆ. ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಆಗಿದೆ. ಓಕೆ, ಇದು ನಾರ್ಮಲ್ ಆಗಿ ನಾವು ಈಗ ನೀರು ದೋಸೆ ಕೂಡ ಇದ್ರೂ ಕೂಡ ನೀರು ದೋಸೆಗೆ ಮತ್ತು ಉದ್ದಿನ ಬೇಳೆ ದೋಸೆಗೆ ಅಂತೂ ಸೂಪರ್. ಇದು ಇಲ್ಲಾಂದ್ರೆ ನೀವು ಈಗ ಏನು ಹೀರೆಕಾಯಿಯ ದೋಸೆ ನಾವು ಗಂಜಿ ಮಾಡಿದ್ರೆ, ಬೀಟ್ರೂಟ್ ಚಟ್ನಿ ಮಾಡಿದ್ರೆ ಇನ್ನೂ ಸೂಪರ್ ಆಗಿದೆ. ಚೆನ್ನಾಗಿದೆ. ಗಂಜಿ ಜೊತೆ ಈಗ ಸೆಕೆಗಾಲ ಅದೇ ಅಲ್ಲ, ಗಂಜಿ ಇದ್ರೆ ಸಾಕಾಗುತ್ತೆ. ಈ ಥರ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ? ನೋಡಿ. ಓಕೆ, ಪಾರ್ವತಿ ಮ್ಯಾಮ್ ಸಾಕಾಗಿರುವಂತಹ ಬೀಟ್ರೂಟ್ ಚಟ್ನಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕಾಗ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಬೀಟ್ರೂಟ್ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಬೀಟ್ರೂಟ್ ಹೋಳುಗಳನ್ನ ಮುಳುಗುವಷ್ಟು ನೀರು ಹಾಕಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ತೆಂಗಿನ ತುರಿ, ಹುಣಸೆ ಹುಳಿ, ಸ್ವಲ್ಪ ಉಪ್ಪು, ತರಕಾರಿ ಬೇಯಿಸಿದ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ರುಚಿಕರವಾದ ಬೀಟ್ರೂಟ್ ಚಟ್ನಿ ದೋಸೆಯೊಂದಿಗೆ ಸವಿಯಲು ಬಲು ಚೆನ್ನ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಚಟ್ನಿ, ಇನ್ನೊಂದು ಹೀರೆಕಾಯಿ ದೋಸೆ. ಯಾವ ನೋಡೋ ಟೇಸ್ಟ್ ಫಸ್ಟಿಗೆ? ಫಸ್ಟು ದೋಸೆ ತಗೊಳ್ಳಿ. ಹಾಂ, ಆಮೇಲೆ ಚಟ್ನಿ ನೋಡಿ. ಆಮೇಲೆ ಓಕೆ, ಆಮೇಲೆ ಅದನ್ನು ನೆಂಚ್ಕೊಂಡು ಕೂಡ ತಗೊಳ್ಬೋದಲ್ಲ? ಅದೇ. ಓಕೆ, ತಗೊಳ್ಳಿ. ಚಟ್ನಿಗೆ ಇದು ಮಾಡಿಬಿಡ್ತೀನಿ, ಆವಾಗಲೇ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಇಲ್ಲಾದರೂ ಹೀಗೆ ಚೆನ್ನಾಗಿ ಉಂಟು? ಇಲ್ಲ, ಹೀಗೆ ತಿಂದರೆ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿರುತ್ತಾ? ಓಕೆ, ಇದು ಹಾಗೆ ಕೂಡ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಉಂಟು ನೋಡಿ, ಖಾರವಾಗಿ. ಹೌದು, ನೋಡಿ ಈಗ ನೋಡಿ, ನೋಡಲಿಕ್ಕೆ ಸಾಸ್ ಥರ ಕಾಣ್ತುಂಟಲ್ಲ? ಈಗ ನಿಮಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಒಂಥರ ಖಾರ. ಹೌದು, ಹುಳಿ ಚೆನ್ನಾಗುಂಟು. ಮತ್ತು ಆ ಬೀಟ್ರೂಟ್ನ ಫ್ಲೇವರ್ ಕೂಡ ಉಂಟಲ್ಲ, ಚೆನ್ನಾಗಿ ಬರ್ತಾ ಉಂಟು. ಟೇಸ್ಟ್ ಅಂತ ಗಮ್ಮತ್ ಉಂಟು ಮ್ಯಾಮ್. ಮತ್ತು ಹೆಲ್ತಿಗೆ ಒಳ್ಳೇದು. ಪಕ್ಕ ಇದು ಈ ದೋಸೆಗೆ ಇದೇ ಚಟ್ನಿ ಮ್ಯಾಚಿಂಗ್ ಅಲ್ಲ? ಇದು ಹೀರೆಕಾಯಿ ದೋಸೆ ಈಗ ಸೆಕೆಗಳಲ್ಲ, ಇದನ್ನು ತುಂಬ ಒಳ್ಳೇದು. ಟೇಸ್ಟ್ ಅಂತ ಗಮ್ಮತ್ ಉಂಟು ಮ್ಯಾಮ್. ಇದೊಂಥರ ನನಗೆ ಹೀರೆಕಾಯಿ ದೋಸೆ ನಾವು ಈ ಹಬ್ಬದ ಟೈಮಿಗೆಲ್ಲ ಜಾಸ್ತಿ ದೋಸೆ ಎಲ್ಲ ಮಾಡ್ತೇವೆ, ಹುಳಿ ದೋಸೆ ಅದೆಲ್ಲ ಅದೇ ಥರ ಫ್ಲೇವರ್ ಬರ್ತುಂಟು. ಬಟ್ ಟೇಸ್ಟ್ ಹೀರೆಕಾಯಿ ಅದು ಚೆನ್ನಾಗಿ ಬರ್ತುಂಟು. ಒಂಥರ ಡಿಫ್ರೆಂಟ್ ಆಗಿ, ಅದೇ ಹೀರೆಕಾಯಿದು ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಹೇಗನ್ನಿಸ್ತು ನಿಮಗೆ? ನಮಗೆ ಅಂತೂ ಸೂಪರ್ ಆಗಿದೆ. ಇವತ್ತು ಬಂದು ನಾನು ಫಸ್ಟ್ ಟೈಮ್ ಬಂದಿದ್ದೀನಲ್ಲ, ನನಗೆ ತುಂಬ ಹ್ಯಾಪಿ ಆಗಿದೆ. ತುಂಬ ಹ್ಯಾಪಿ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು ಇಲ್ಲಿ. ದಿವ್ಯಾ ಅಂತ ಮೇಡಮ್ ಬರ್ತಾ ಇದ್ರು, ಅವ್ರು ಕರೆದಿದ್ರು ನಾನು ಫಸ್ಟ್, ಬಟ್ ನಾನು ಬಂದಿರಲಿಲ್ಲ. ಓಕೆ, ನಮಗೆ ಕೂಡ ಖುಷಿ ಆಯ್ತು ಮ್ಯಾಮ್. ನೋಡಿ, ನೀವು ಈ ಥರದ್ದು ಬಂದಾಗ ಫಸ್ಟ್ ಟೈಮ್ ಬಂದಾಗ ಕೂಡ ಸ್ಪೆಷಲ್ ಆಗಿ ಡಿಶ್ ಮಾಡಿದ್ರ. ನಾರ್ಮಲ್ ಈಗ ದೋಸೆ ಎಲ್ಲ ಕಡೆ ಮಾಡ್ತೇವೆ, ಬಟ್ ಹೀರೆಕಾಯಿದಾಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಈ ಥರದ್ದು ರೇರ್ ಆಗಿ ಮಾಡ್ತಾರೆ. ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ನೋಡಿದಾಗ ಆಯಿತು. ಓಕೆ, ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ವಿಷಯ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್.
ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಪಾರ್ವತಿ ಮ್ಯಾಮ್ ಸಾಗಲಾಗಿರುವಂತಹ ಹೀರೆಕಾಯಿಯ ದೋಸೆ ಮತ್ತು ಸ್ಪೆಷಲ್ ಆಗಿ ಬೀಟ್ರೂಟ್ ಚಟ್ನಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.